ಎನ್ಬಿ ಗ್ರೂಪ್ ಮತ್ತು ಹಸಿವು ಮುಕ್ತ ಕರ್ನಾಟಕದ ವತಿಯಿಂದ ರಾಜ್ಯ ಮಟ್ಟದ ಸೌಂದರ್ಯ ಸ್ಪರ್ಧೆ ಮಿಸ್ಟರ್ ಮಿಸ್ ಟೀನ್ ಕರ್ನಾಟಕ ಸುಪ್ರೀಂ 2019 ಅನ್ನು ಆಯೋಜಿಸಲಾಗಿತ್ತು. ಇದರ ಫಲಿತಾಂಶವನ್ನು ಎನ್ಬಿ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ನವೀನ್ ಪಿಲ್ಲವ ತಿಳಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಎಎಂಸಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿದ್ದು ಅನೇಕ ಪ್ರಸಿದ್ಧ ಗಣ್ಯರು ಭಾಗವಹಿಸಿದ್ರು. ಇನ್ನು ಈ ಸ್ಪರ್ಧೆಯಲ್ಲಿ 5 ಕ್ಯಾಟಗರಿಗಳಿದ್ದು, ಮಿಸ್ಟರ್ ಕರ್ನಾಟಕ ಸುಪ್ರೀಂ 2019 ಆಗಿ ಗಂಧರ್ವ ಗೌಡ, ಫಸ್ಟ್ ರನ್ನರ್ ಅಪ್ ವರುಣ್ ಬೆಂಗ್ರೆ, ಸೆಕೆಂಡ್ ರನ್ನರ್ ಅಪ್ ಆಗಿ ತಿಪ್ಪೇಶ್ವರ್ ಯಾದವ್ ಪಡೆದುಕೊಂಡಿದ್ದಾರೆ. ಇನ್ನು ಮಿಸ್ ಕರ್ನಾಟಕ ಸುಪ್ರೀಂ 2019 ಆಗಿ ಪೂಜಾ ಕಾಪಡೆ, ಫಸ್ಟ್ ರನ್ನರ್ಸ್ ಅಪ್ ಆಗಿ ಕ್ರಿಸ್ಟಿನಾ ಜಾರ್ಜ್, ಸೆಕೆಂಡ್ ರನ್ನರ್ ಅಪ್ ಆಗಿ ಸಂಚನಾ ಪುತ್ತೂರು ಹಾಗೂ ಮಿಸ್ಟರ್ ಟೀನ್ ಕರ್ನಾಟಕ ಸುಪ್ರೀಂ 2019 ಕ್ಯಾಟಗರಿಯಲ್ಲಿ ಧನುಷ್, ರೋಹನ್ ಹಾಗೂ ಅಭಿಷೇಕ್ ಪೂಜಾರಿ ಬಹುಮಾನವನ್ನ ಪಡೆದುಕೊಂಡರು. ಮಿಸ್ ಟೀನ್ ಕರ್ನಾಟಕ ಸುಪ್ರೀಂ 2019 ರಲ್ಲಿ ಸಮೃದ್ಧಿ ಶೆಟ್ಟಿ, ಅದಿತಿ ಶೆಟ್ಟಿ ಹಾಗೂ ಐಶ್ವರ್ಯ ರಾಣಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮಿಸ್ಟರ್ ಕರ್ನಾಟಕ ಸುಪ್ರೀಂ 2019 ಆಗಿ ಶ್ವೇತಾ ಸಂತೋಷ್ ಮೊದಲ ಸ್ಥಾನವನ್ನ ಪಡೆದರೆ, ಗುಣಲಕ್ಷ್ಮಿ ಹಾಗೂ ಅನುಷಾ ಸಾಲ್ಯಾನ್ ರನ್ನರ್ಸ್ ಅಪ್ ಆಗಿದ್ದಾರೆ ಎಂದರು. ಅದರಲ್ಲಿ ಫಸ್ಟ್ ರಿಸಲ್ಟ್ಸ್ ಮಿಸ್ಟರ್ ಕರ್ನಾಟಕ ಸುಪ್ರೀಂ 2019 ಗಂಧರ್ವ ಗೌಡ ಅಂತ ಬ್ಯಾಂಗ್ಳೂರಿಂದ ವಿನ್ನರ್. ಸೊ ಫಸ್ಟ್ ರನ್ನರ್ ಅಪ್ ಅಂತ ಬಂದಾಗ ವರುಣ್ ಬೇಂದ್ರೆ ಈಸ್ ಹಿಯರ್. ಸೆಕೆಂಡ್ ರನ್ನರ್ ಅಪ್ ತಿಪ್ಪೇಶ್ವರ್ ಯಾದವ್ ಅಂತ. ಸೊ ಹಾಗೆ ಇವನ್ ಪ್ರೆಸ್ ರಿಲೀಸ್ ಆಲ್ರೆಡಿ. ಸೊ ಅದರಲ್ಲಿ ಇದೆ. ಹಾಗೆ ಮಿಸ್ ಸೆಕ್ಟರ್ ಬಂದಾಗ ಮಿಸ್ ಕರ್ನಾಟಕ ಸುಪ್ರೀಂ 2019 ವಿನ್ನರ್ ಪೂಜಾ ಕಾವಡೆ ಅಂತ. ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಫಸ್ಟ್ ರನ್ನರ್ ಅಪ್ ಆಫ್ ಮಿಸ್ ಕರ್ನಾಟಕ ಸುಪ್ರೀಂ 2019 ಕ್ರಿಸ್ಟಿನಾ ರೋಸ್ಲಿನ್ ಜಾರ್ಜ್. ಮಿಸ್ ಕರ್ನಾಟಕ ಸುಪ್ರೀಂ ಸೆಕೆಂಡ್ ರನ್ನರ್ ಅಪ್ ಸಂಜನಾ ಪುತ್ತೂರ್, ಅಗೇನ್ ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಮಿಸ್ಟರ್ ಟೀನ್ ಕ್ಯಾಟಗರಿ ಅಂತ ಬಂದಾಗ ಮಿಸ್ಟರ್ ಟೀನ್ ಕರ್ನಾಟಕ ವಿನ್ನರ್ ಧನುಷ್ ಅಂತ ಬ್ಯಾಂಗ್ಳೂರ್. ಹಾಗೆ ಮಿಸ್ಟರ್ ಟೀನ್ ಕರ್ನಾಟಕ ಫಸ್ಟ್ ರನ್ನರ್ ಅಪ್ ರೋಹನ್ ಅಂತ, ಅಗೇನ್ ಬ್ಯಾಂಗ್ಳೂರ್. ಮಿಸ್ಟರ್ ಟೀನ್ ಕರ್ನಾಟಕ ಸೆಕೆಂಡ್ ರನ್ನರ್ ಅಪ್ ಅಭಿಷೇಕ್ ಪೂಜಾರಿ, ಬ್ಯಾಂಗ್ಳೂರ್. ನೆಕ್ಸ್ಟ್ ಮಿಸ್ ಟೀನ್ ಕರ್ನಾಟಕ 2019 ವಿನ್ನರ್ ಬಂದ್ಬಿಟ್ಟು ಸಮೃದ್ಧಿ ಶೆಟ್ಟಿ. ಫಸ್ಟ್ ರನ್ನರ್ ಅಪ್ ಅದಿತಿ ಶೆಟ್ಟಿ, ಶಿ ಇಸ್ ಫ್ರಮ್ ಮಣಿಪಾಲ್. ಶಿ ಇಸ್ ಫ್ರಮ್ ಮಣಿಪಾಲ್. ಅಂಡ್ ಮಿಸ್ ಟೀನ್ ಕರ್ನಾಟಕ ಸೆಕೆಂಡ್ ರನ್ನರ್ ಅಪ್ ಐಶ್ವರ್ಯ ರಾಣಿ, and again she is from Manipal. The last category, Mrs. Karnataka 2019, Shweta Santosh, she is here right in front of you. So Mrs. Karnataka first runner up Gunalakshmi anta Bangalore. Mrs. Karnataka 2019 second runner up Anusha Salyan anta, again she is from Bangalore.